ರಾಷ್ಟ್ರೀಯ ಹೆದ್ದಾರಿ 169ರ ಮಂಗಳೂರು ಕಾರ್ಕಳದವರೆಗಿನ ವಿಸ್ತರಣೆ ಮತ್ತು ಅಭಿವೃದ್ಧಿ ಕಾಮಗಾರಿಗೆ ಭೂ ಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತರಾಗಿರುವ ಭೂಮಾಲೀಕರಿಗೆ ಸಾಕಷ್ಟು ವಂಚನೆಯನ್ನ ಮಾಡಲಾಗಿದ್ದು ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು. ಸಂತ್ರಸ್ತರಿಗೆ ಆಗುತ್ತಿರುವ ಅನ್ಯಾಯವನ್ನ ತನಿಖೆ ಮಾಡಿದ್ರೆ ಎಲ್ಲಾ ರೀತಿಯ ವಂಚನೆಗಳು ಹೊರಬರಲಿದೆ ಎಂದು ಹೋರಾಟ ಸಮಿತಿಯ ಮುಖಂಡರು ಆಗ್ರಹಿಸಿದ್ದಾರೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಲೀಕರ ಹೋರಾಟ ಸಮಿತಿಯ ಮುಖಂಡ ಬ್ರಿಜೇಶ್ ಶೆಟ್ಟಿ ಮಿಚಾರ್ ಅವರು ಮಾತನಾಡಿ, ಭೂಮಾಲೀಕರು ಈಗಾಗಲೇ ನ್ಯಾಯಾಲಯದ ಮೊರೆ ಹೋಗಿರುವುದರಿಂದ 60% ಕೃಷಿ ಭೂಮಿಗೆ ಸಂಬಂಧಿಸಿದಂತೆ ಭೂ ಸ್ವಾಧೀನಕ್ಕೆ ತಡೆಯಾಜ್ಞೆ ಇದೆ. ಇದರಿಂದಾಗಿ ಕಾಮಗಾರಿ ಪ್ರಾರಂಭಿಸಲು ಸಾಧ್ಯವಾಗುವುದಿಲ್ಲ. 80-90% ಭೂ ಸ್ವಾಧೀನ ಆಗದೆ ಕೆಲಸ ಆರಂಭಿಸುವುದಿಲ್ಲ ಎಂದು ಟೆಂಡರ್ ಪಡೆದುಕೊಂಡಿರುವ ಸಂಸ್ಥೆ ತಿಳಿಸಿದ್ದು, ಆ ಕಾರಣ ಇನ್ನೂ ವರ್ಕ್ ಆರ್ಡರ್ ತೆಗೆದುಕೊಂಡಿಲ್ಲ. ಒಂದು ವೇಳೆ ಭೂ ಸ್ವಾಧೀನ ಸಮರ್ಪಕವಾಗಿ ನಡೆಯದೆ ಸಂಸ್ಥೆ ಕೆಲಸ ಬಿಟ್ಟು ಹೋದರೆ ಡೆವಲಪ್ಮೆಂಟ್ ಫೀಸ್ ಎಂದು ಒಂದಷ್ಟು ಮೊತ್ತವನ್ನ ಪಾವತಿಸಬೇಕಾಗುತ್ತದೆ. ಈ ನಡುವೆ ಕಳೆದ 1 ವರ್ಷದಿಂದ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿದ್ರೂ ರಾಷ್ಟ್ರೀಯ ಹೆದ್ದಾರಿ ಪರ ವಕೀಲರು ಕೋರ್ಟಿಗೆ ಬಂದು ಆಕ್ಷೇಪಣೆ ಸಲ್ಲಿಸುವ ಕೆಲಸವನ್ನ ಮಾಡಿಲ್ಲ. ಹೀಗಾದ್ರೆ ಹೆದ್ದಾರಿ ಅಭಿವೃದ್ಧಿ ಕೆಲಸ ಇನ್ನಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ ಎಂದು ಆರೋಪಿಸಿದ್ದಾರೆ. ಹೈಕೋರ್ಟಿಗೆ ಹೋಗಿ ಸುಮಾರು 300ರಷ್ಟು ಜನರು ನಾವು ಹೈಕೋರ್ಟ್ನಿಂದ ತಡೆಯಾಜ್ಞೆ ತಗೊಂಡು ಬಂದಿದ್ದೇವೆ. ನಂತರ ಇತ್ತೀಚೆಗೆ ನಮ್ಮ ಕೇಂದ್ರ ಸಚಿವರು ಭೂ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಅವರು ಆಗಮಿಸಿದ್ರು ಮಂಗಳೂರಿಗೆ. ಅವರನ್ನು ನಾವು ಭೇಟಿಯಾದ್ವಿ. ಸುಮಾರು 3 ಗಂಟೆಗಳವರೆಗೆ ಕಾದು ನಾವು ಭೂಮಿ ಕಳೆದುಕೊಳ್ಳುವವರು ಕೃಷಿಕರು, ನಮಗೆ ಸಮಯ ಕೊಡಲಿಕ್ಕೆ ಹೆಚ್ಚು ಸಿಕ್ಕಲಿಲ್ಲ. ಅವರಿಗೆ ಕೇವಲ 1 ನಿಮಿಷ ಟೈಮ್ ಸಿಕ್ಕಿದ್ರು ಅಷ್ಟೇ. ಅದು ಕೂಡ ನಡ್ಕೊಂಡು ಹೋಗುವಾಗ ನಾವು ಅವರಿಗೆ ನಮ್ಮ ಮನವಿಯನ್ನು ಕೊಟ್ಟಿದ್ವಿ. ಅಲ್ಲಿಂದ ಅವರು ನಾವು ಇದನ್ನು ನಾನು ಹೇಳ್ತೇನೆ ಅಂತ ಹೇಳಿ ಮನವಿಯನ್ನು ತಗೊಂಡಿದ್ದಾರೆ. ಇಷ್ಟರವರೆಗೆ ಉತ್ತರ ಬರಲಿಲ್ಲ. ಇದು ಒಂದು ರೀತಿಯ ವಂಚನೆ. ಆದ್ರೆ ಎರಡನೇದ್ದು ಅಂದ್ರೆ ನಮ್ಗೆ ನಮ್ಮ ಕಾನೂನು ಪ್ರಕಾರ ನಮ್ಗೆ ಏನು ಸಿಗ್ಬೇಕು ಅದನ್ನ ತಿರುಚಿದ್ದಾರೆ. ಇದೊಂದು ರೀತಿಯ ವಂಚನೆ ಮಾಡಿದ್ರು. ಎರಡನೇ ವಂಚನೆ ಕೃಷಿ ಮತ್ತು ಪರಿವರ್ತಿತ ಭೂಮಿ ಎಂದು ವಿಂಗಡಣೆ ಮಾಡಲಾಗಿದೆ. ಕೃಷಿ ಭೂಮಿ ಮತ್ತು ಕೃಷಿಯೇತರ ಭೂಮಿ ಅಂತ ಇದು ಯಾವ ಆಕ್ಟ್ ಅಲ್ಲಿ ಕೂಡ ಇಲ್ಲ, ಯಾವ ಮಾರ್ಗಸೂಚಿಯಲ್ಲಿ ಕೂಡ ಇಲ್ಲ. ಮೂರನೆಯದಾಗಿ ಕೆಡವಲ್ಪಡುವ ಅಂದ್ರೆ ನಾವು ಡೆಮೊಲಿಷ್ ಮಾಡುವಂತಹ ಭೂಮಿ ಕಟ್ಟಡಗಳಿಗೆ GST ಅನ್ವಯಿಸುತ್ತಿಲ್ಲ ಆಕ್ಚುಲಿ. ಆದರೆ ಇಲ್ಲಿ ಕೆಡವಲ್ಪಡುವ ಅಂದ್ರೆ ನಮ್ಮಿಂದ ನಾವು ಮಾರಾಟ ಮಾಡುವುದಲ್ಲ, ಇದು ಎಕ್ವಸಿಷನ್ ಮಾಡೋದು, ಅವರು ಸ್ವಾಧೀನ ಪಡಿಸಿಕೊಳ್ತಿರೋದು. ಆ ಸ್ವಾಧೀನಪಡಿಸುವ ಕಟ್ಟಡವನ್ನ ಡೆಮೊಲಿಷ್ ಮಾಡ್ತಾರೆ ಅವರು ರಸ್ತೆ ನಿರ್ಮಾಣ ಮಾಡಲಿಕ್ಕೆ. ಅದಕ್ಕೆ GST ಅನ್ನು ಅನ್ವಯಿಸಲಾಗಿದೆ. ಅದು ಕೂಡ ಅದರಲ್ಲಿ ಕೂಡ ಒಂದು ವಿಚಿತ್ರ ಏನಂದ್ರೆ ಸುಮಾರು ಕೆಲವು ವಿಲೇಜಿಗೆ 12%, ಕೆಲವು ವಿಲೇಜಿಗೆ 24%. ಇದರಲ್ಲೂ ಕೂಡ ಇದು ವಿಚಿತ್ರವಾದಂತಹ GST. ತದಬಳಿಕ ಭೂ ಮಾಲೀಕರಾದ ಮೊಹಮ್ಮದ್ ನಸೀಂ ಅವರು ಮಾತನಾಡಿ, ಹೆದ್ದಾರಿಯ ಅಲೈನ್ಮೆಂಟ್ ಆಗಾಗ ಬದಲಾವಣೆಯಾಗುತ್ತಿದ್ದು ಇದರಲ್ಲಿ ಪ್ರಭಾವಿ ವ್ಯಕ್ತಿಗಳ ಹಾಗೂ ಭೂ ಮಾಫಿಯಾಗಳ ಕೈವಾಡವೂ ಇದೆ. ರಾಷ್ಟ್ರೀಯ ಹೆದ್ದಾರಿಯ ಸರ್ವೆ ವಿಭಾಗದ ವ್ಯಕ್ತಿಯೊಬ್ಬರು 5 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು ಹಣ ಪಾವತಿಸಿದ್ರೆ ನಿಮ್ಮ ಜಮೀನು ಹೊರತುಪಡಿಸಿದಂತೆ ಹೆದ್ದಾರಿ ಪಥವನ್ನ ಬದಲಾಯಿಸುವುದಾಗಿ ತಿಳಿಸಿದ್ದಾರೆ. ಈ ಕುರಿತ ಆಡಿಯೋ ದಾಖಲೆ ತನ್ನ ಬಳಿ ಇದೆ. ಈಗಾಗಲೇ ಹಣ ನೀಡಿದ ಭೂ ಮಾಲೀಕರಿಗೆ ಹೆದ್ದಾರಿಯಿಂದ ಯಾವುದೇ ಸಮಸ್ಯೆಯಾಗದಂತೆ ನೋಡಿಕೊಂಡಿದ್ದಾರೆ ಎಂದು ತಿಳಿಸಿದ್ರು. ನನಗೆ 5 ಲಕ್ಷಕ್ಕೆ ಡಿಮಾಂಡ್ ಮಾಡಿದ್ದು, ನನಗೆ ನಿಮ್ಮ ಸೇಫ್ ಮಾಡ್ತೇನೆ, ನೀವು 5 ಲಕ್ಷ ಕೊಡಿ, ಟೋಕನ್ ಅಮೌಂಟ್ 1 ಲಕ್ಷ ಕೊಡಿ ಅಂತ ಈಗ ಪ್ಲೇ ಮಾಡಿದ್ದೇನೆ. ಕಿಶೋರ್ ಕುಮಾರ್ ಇವರು ಲೈಸೆನ್ಸ್ ಸರ್ವೇಯರ್ NH 169. ಇವರು ನನಗೆ 5 ಲಕ್ಷಕ್ಕೆ ಡಿಮಾಂಡ್ ಮಾಡಿದ್ರು. ಅದರಲ್ಲಿ 1 ಲಕ್ಷ ಟೋಕನ್ ಅಮೌಂಟ್ ಅಡ್ವಾನ್ಸ್ ಅಲ್ಲಿ ಕೇಳಿದ್ರು ನನಗೆ. ಆ ಪ್ರಕಾರ ಕಾಲ್ ರೆಕಾರ್ಡ್ಸ್ ಅದರದ್ದು ಡೀಟೇಲ್ಸ್ ಇದೆ ನಾನು ಮತ್ತೆ ಶೋ ಮಾಡ್ತೇನೆ. ನಮ್ಮ ಮುಂದಿನ ಸೈಟ್ 3 ನೋಟಿಫಿಕೇಶನ್ ಫೈನಲ್ ಹೋಗುವ ಸೈಟ್ಗಳನ್ನು ಅದು ಎಷ್ಟು ಎಕರೆ ಹೋಗ್ಲಿಕ್ಕಿತ್ತು, ಎಷ್ಟು ಸೆನ್ಸ್ ಹೋಗ್ಲಿಕ್ಕೆ ಅದು ಸಹ ನನ್ನ ಹತ್ರ ಪ್ರತಿ ಇದೆ. ಅವರಿಗೆಲ್ಲ ಸೇಫ್ ಮಾಡಿ ಇವತ್ತು ಅವರ ಕಾಂಪೌಂಡ್ನ 30 ಫೀಟ್ 20 ಫೀಟ್ ದೂರದಲ್ಲಿ ಇವರು ಲ್ಯಾಂಡ್ ಮಾರ್ಕ್ ಮಾಡಿದ್ದಾರೆ. ಎಲ್ಲ ಸೇಫ್. ನಾನು ಸಹ 5 ಲಕ್ಷ ಕೊಡ್ತಿದ್ದೆ, ನನ್ನ ಸಹ ಲ್ಯಾಂಡ್ ಈಗ ಸೇಫ್ ಆಗ್ತಿತ್ತು. ಇವರಿಗೊಂದು 2 ವರ್ಷದಿಂದ ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ ಇವರಿಗೊಂದು ಹಿಡಿಬೇಕಂತ. ಇವತ್ತು ನನಗೆ ಅವರ ಪ್ರೂಫ್ ಸಿಕ್ಕಿದೆ. ಇವರಿಗೆ ಒಂದು ಕಡಿವಾಣ ಹಾಕಬೇಕಂತ ನಾನು ಇವರಿಗೆ ಕಾಂಟ್ಯಾಕ್ಟ್ ಮಾಡಿದೆ, ಬ್ರಿಜೇಶ್ ಶೆಟ್ಟಿ ಅವರಿಗೆ. ಇವರು ನನಗೆ ನನ್ನ ಮಾತಿಗೆ ಇದು ಮಾಡಿ ನನಗೆ ಇಲ್ಲಿಗೆ ಈಗ ಪ್ರೆಸ್ ಕಾನ್ಫರೆನ್ಸಲ್ಲಿ ಕರೆದಿದ್ದಾರೆ. ಇದಕ್ಕೆ ನೋಡಿ, ಇದೇ ಭೂ ಮಾಫಿಯಾಗಿ ಇವತ್ತು ಹೇಳ್ತಾ ಇದ್ದಾರೆ ಪ್ರತಿ ಇವರ ಇದರಲ್ಲಿ
ಮೀಡಿಯಾಗೆ ಬರುವಾಗ ಭೂ ಮಾಫಿ ಆಗ್ತಾ ಉಂಟು. ನಮ್ಮ ಹತ್ರ ಪ್ರೂಫ್ ಇಲ್ಲ. ನಂಗೆ ಗೊತ್ತಿದೆ, ನನ್ನ ಸೈಟ್ ಮುಂದ್ಗಡೆ ಎಲ್ಲ ಭೂ ಮಾಫಿ ಆಗಿದೆ. 1 ಇಂಚ್ ಇಲ್ಲ, ಈಗ 1 ಇಂಚ್ ಸವಾಲ ಹೋಗುದಿಲ್ಲ. ಯಾಕೆ ಆಗಿದೆ ನೋಡಿ, ಇದೆ ಇಷ್ಟು. ಇದು 3E ನೋಟಿಫಿಕೇಶನ್, 3A ಅಲ್ಲಿ ಆಗಿದೆ, 3C ಆಗಿದೆ, 3D ಆಗಿದೆ, 3E ಆಗಿದೆ. 3E ಅಲ್ಲಿ ಲ್ಯಾಂಡ್ ಅಕ್ವೈರ್ ಮಾಡಲಿಕ್ಕೆ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ರತ್ನಾಕರ್ ಶೆಟ್ಟಿ, ಜಯರಾಮ್ ಪೂಜಾರಿ ಉಪಸ್ಥಿತರಿದ್ದರು.